ಬುಡಕಟ್ಟು ಜನಾಂಗದಲ್ಲಿಯೂ ಉತ್ತಮ ಪ್ರತಿಭಾವಂತರಿದ್ದಾರೆ. ಅಂತಹ ಪ್ರತಿಭೆಗಳನ್ನು ಸಮಾಜ ಗುರುತಿಸಿ ಗೌರವಿಸಬೇಕು. ಆ ಸಮಾಜಕ್ಕೂ ಗೌರವ ಕೊಡುವ ಮುಖಾಂತರ ಸಮಾಜದ ಪ್ರತಿಯೊಬ್ಬ ನಾಗರಿಕನಿಗೂ ಗೌರವ ನೀಡಬೇಕು ಎಂಬ ಉದ್ದೇಶದಿಂದ ರಾಜ್ಯ ಸರ್ಕಾರ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ ಅಂತ ಶಾಸಕ ಸಂಜೀವ ಮಠಂದೂರು ಹೇಳಿದರು. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ಆಶ್ರಯದಲ್ಲಿ ಅಕ್ಟೋಬರ್ 31ರಂದು ಮಿನಿ ವಿಧಾನಸೌಧದಲ್ಲಿರುವಂತಹ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದಂತಹ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಯಲ್ಲಿ ದೀಪ ಬೆಳಗಿಸಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅವರು ಮಾತನಾಡಿದರು. ವ್ಯಕ್ತಿಯ ಬದುಕು ಹೇಗಿರಬೇಕು, ತನ್ನ ಜೀವಿತಾವಧಿಯಲ್ಲಿ ಆದರ್ಶಗಳನ್ನು ಹೇಗೆ ಮೈಗೂಡಿಸಿಕೊಳ್ಬೇಕು ಅನ್ನೋದನ್ನು ವಾಲ್ಮೀಕಿ ಮಹರ್ಷಿಯ ರಾಮಾಯಣ ಮಹಾಕಾವ್ಯದಲ್ಲಿ ಕಂಡುಕೊಳ್ಳಲಾಗಿದೆ. ವಾಲ್ಮೀಕಿ ಮಹರ್ಷಿಯ ಹುಟ್ಟು, ಬೆಳವಣಿಗೆ, ಕಾಯಕಗಳು ವಿಭಿನ್ನವಾಗಿದೆ. ಅವರ ಜೀವನದಲ್ಲಿ ಪರಿವರ್ತನೆಯಾದಾಗ ರಾಮನಂತಹ ವ್ಯಕ್ತಿತ್ವ, ಸೀತೆಯಂತಹ ಮಹಾತಾಯಿಯ ಪರಿಚಯವನ್ನು ಅವರ ಕಾವ್ಯದಲ್ಲಿ ಕಾಣಬಹುದು. ಇಂತಹ ಮಹಾನ್ ಕಾವ್ಯವನ್ನು ಬರೆದವರ ವರ್ಚಸ್ಸು, ಪ್ರತಿಭೆಗಳು ಸಮಾಜಕ್ಕೆ ಪರಿಚಯವಾಗಬೇಕು ಅಂತ ಹೇಳಿದರು. ಹುಟ್ಟುವಾಗ ಬಡತನ ಇರುವುದು ಸಹಜ ಇರಬಹುದು, ಆದರೆ ನೀನು ಸಾಯುವಾಗ ಬಡತನದಲ್ಲಿ ಸಾಯಬಾರದು, ಅದು ನಿಮಗೆ ಶಾಪ ಅಂತೇಳಿ. ನೀನು ಸತ್ತರೆ ಬಡತನದಲ್ಲಿ ಸತ್ತರದ ಶಾಪ ಅಂತೇಳಿ. ಅಂದರೆ ನಮ್ಮ ಹುಟ್ಟು ಎಲ್ಲಿ ಆಗ್ತದೆ ಅಂತ ಮುಖ್ಯ ಅಲ್ಲ, ಹೇಗೆ ಆಗ್ತದೆ ಅಂತ ಮುಖ್ಯ ಅಲ್ಲ, ಆದರೆ ನಾನು ಜೀವನದಲ್ಲಿ ಏನು ಮಾಡಿದ್ದೇನೆ, ಏನು ಸಾಧನೆ ಮಾಡಿದ್ದೇನೆ ಎನ್ನುವಂಥದ್ದು ಮುಖ್ಯ ಅಂತೇಳಿ. ನಾನು ಸಾಯುವಾಗ ಹೇಗೆ ಸಾಯ್ತೇನೆ ಅನ್ನುವಂಥದ್ದು ಬಹಳ ಮುಖ್ಯ ಅಂತೇಳಿ. ಎಷ್ಟು ದಿವಸ ಬದುಕಿದೆ ಅಂತ ಮುಖ್ಯ ಅಲ್ಲ, ಆ ಬದುಕಿದಷ್ಟು ಸಮಯ ಏನು ಮಾಡಿದ್ದೇನೆ ಅಂತ ಹೇಳುವಂಥದ್ದು ಮುಖ್ಯ ಅಂತ ಹೇಳುವಂಥದ್ದು ಇವತ್ತು. ಹಾಗೆ ಇವತ್ತು ಸಾಮಾಜಿಕವಾಗಿ ಈ ದೇಶದಲ್ಲಿ ಒಂದು ಜಾತಿ ಪದ್ಧತಿ ಇದೆ, ಒಂದಷ್ಟು ಆಚಾರ ವಿಚಾರಗಳಿದೆ. ಇದರ ಮಧ್ಯೆ ಒಂದಷ್ಟು ಆದರ್ಶಗಳನ್ನು ಕೊಟ್ಟಂತ ವ್ಯಕ್ತಿಗಳನ್ನು ನಾವು ಇವತ್ತು ಆರಾಧನೆ ಮಾಡ್ತೇವೆ, ಅವರನ್ನು ಸ್ಮರಣೆ ಮಾಡ್ತೇವೆ. ಅವರ ಹುಟ್ಟುಹಬ್ಬವನ್ನು ತಹಶೀಲ್ದಾರ್ ರಮೇಶ್ ಬಾಬು, ತಾಲೂಕು ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಾಜರಾದ ಕೃಷ್ಣ ಆಳ್ವ, ಸದಸ್ಯರಾದ ಹರೀಶ್ ಬಿಜತ್ರೆ ಹಾಗೂ ಮೀನಾಕ್ಷಿ ಮಂಜುನಾಥ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.